ನೋಡು ಮಗನೇ, ಇದು ನಿನ್ನ ಅಪ್ಪ ಹೇಳ್ತಾ ಇರೋದು, ನನ್ನನ್ನು ನಂಬು, ನೀನು ಹಾರು ಅಂದ. ಮಗ ಮೇಲಿಂದ ಹಾರಿ ಕೆಳಗಡೆ ಬರ್ತಾ ಇರುವಾಗ ಅಪ್ಪ ಈ ಬೆಡ್ಡನ್ನು ಎತ್ಕೊಂಡು ಓಡ್ಬಿಟ್ಟ. ಮಗ ಸಿಮೆಂಟ್ ಮೇಲೆ ಬಿದ್ದು ಕೈ ಮುರಿದಿದ, ಕಾಲು ಮುರಿದಿದ, ಸೊಂಟ ಮುರಿದಿದ ಅಂತ ನೋವಿನಿಂದ ನರಳುತ್ತಿರುವಾಗ ಅಪ್ಪನ ಮುಖವನ್ನು ನೋಡಿ ಕೇಳಿದ, ಏನಪ್ಪ ನಿನ್ನ ಅಪ್ಪನ ಈ ರೀತಿ ಮೋಸ ಮಾಡುವ ಅಪ್ಪನನ್ನು ನಾನು ಎಲ್ಲೂ ನೋಡಲಿಲ್ಲ ಅಂತ ಹೇಳ್ತಾ ಇರುವಾಗ ಈ ಅಪ್ಪ ಹೇಳ್ದ, ನೋಡು ಮಗನೇ, ಇದು ಬಿಸ್ನೆಸ್ನ ಮೊದಲನೇ ಪಾಠ, ನಿನ್ನ ಅಪ್ಪನನ್ನು ಕೂಡ ನಂಬಬೇಡ ಅಂದ. ದಿವ್ಯವಾಣಿ ದಿವ್ಯವಾಣಿ ದಿವ್ಯವಾಣಿ. ಕ್ರೈಸ್ತ ಜೀವನ ಎಂಬುದು ನಾವು ಎಣಿಸದೇ ಇರುವಂಥ ಒಂದು ನಿಮಿಷದಲ್ಲಿ ಆರಂಭಗೊಂಡು ನಾವು ಎಣಿಸದೇ ಇರುವಂಥ ಒಂದು ನಿಮಿಷದಲ್ಲಿ ಕೊನೆಗೊಳ್ಳುವಂಥ ಜೀವನ. ನಮ್ಮ ಈ ಲೋಕ ಜೀವನ ಎಂಬುದು ಎಣಿಸದೇ ಇರುವಂಥ ಒಂದು ನಿಮಿಷದಲ್ಲಿ ಆರಂಭವಾಗಿ ಎಣಿಸದೇ ಇರುವಂಥ ಈ ಒಂದು ನಿಮಿಷದಲ್ಲಿ ಕೊನೆಗೊಳ್ಳುತ್ತಿರುವಾಗ ನಾವಿಲ್ಲಿ ಬದುಕುವುದು ನಾವು ಯಾವತ್ತೂ ಎಣಿಸದೇ ಇರುವಂಥ 2 ನಿಮಿಷಗಳ ಮಧ್ಯೆ, ಈ ನಿಮಿಷಗಳ ಮಧ್ಯೆ ಬದುಕುವಾಗ ನಮಗೆ ದಾನವಾಗಿ ದೇವರು ನೀಡಿರುವುದು ನನ್ನ ನಿಮ್ಮ ವಿಶ್ವಾಸ. ನಾನು ನೀವು ಬದುಕುವಂಥ ಲೋಕ ಹೇಗಿದೆ ಅಂತ ಕೇಳಿದರೆ ಲೋಕ ನಮಗೆ ತಿಳಿಸುವಂಥ ಒಂದೇ ಒಂದು ಪಾಠ, ಯಾರನ್ನೂ ನಂಬಬಾರದು. ಕೆಲವರು ಹೇಳ್ತಾರೆ, ಫಾದರ್ ಶಬ್ದ ಲೋ ಮಾಡಿ ಮಾತಾಡಿ, ಗೋಡೆಗೂ ಕಿವಿ ಇದೆ. ಕೆಲವರು ಹೇಳ್ತಾರೆ, ಫಾದರ್ ಯಾರನ್ನೂ ನಂಬಲಿಕ್ಕಾಗಲ್ಲ. ಕೆಲವು ಆಂಟಿಯವರು ಮಕ್ಕಳನ್ನು ಪಕ್ಕದ ಮನೆಗೆ ಆಟಕ್ಕೆ ಕಳಿಸುವಾಗ ಹೇಳ್ತಾರೆ, ಅಲ್ಲಿ ಹಾಡ್ಲಿಕ್ಕೆ ಹೋಗು, ಆದರೆ ಅವ್ರು ಹೇಳೋದನ್ನು ನಂಬೇಡ. ಈ ರೀತಿ ನಂಬಬಾರದು ಎಂಬ ಒಂದು ಲೋಕದಲ್ಲಿ ನಾವೆಲ್ಲರೂ ನಂಬಿಕೆಯಿಂದ ಬದುಕ್ತಾ ಇದ್ದೀವಿ. ಒಮ್ಮೆ ಒಬ್ಬ ಯುವಕ ಕೆಲಸ ಮುಗಿಸಿ ಬಂದಂಥ ಅಪ್ಪನ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ದ, ಅಪ್ಪ ನನಗೊಂದು ಆಸೆ ಇದೆ ಅಂದ. ಅಪ್ಪ ಕೇಳ್ದ, ಏನು ಮಗ ನಿನ್ನ ಆಸೆ? ತಕ್ಷಣ ಮಗ ಹೇಳ್ದ, ಅಪ್ಪ ನನಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕೆಂಬುದೇ ನನ್ನ ಆಸೆ ಅಂದ. ತಕ್ಷಣ ಬಿಸ್ನೆಸ್ ಮ್ಯಾನ್ ಆದಂಥ ಅಪ್ಪ ಹೇಳ್ದ, ನೋಡು ಮಗ, ಬಿಸ್ನೆಸ್ ಮಾಡಿ ಕೈ ಸುಟ್ಟಿರುವಂಥ ನಾನು ಈಗ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬಹಳ ರಿಸ್ಕ್ ಇರುವಂಥ ಕೆಲಸ, ಇದಕ್ಕೆ ಹೋಗಬೇಡ ಅಂದ. ತಕ್ಷಣ ಮಗ ಹೇಳ್ದ, ಇಲ್ಲಪ್ಪ ನನ್ನ ಜೀವನದ ಕೊನೆಯ ಆಸೆ ನನಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು ಅಂದ. ಈ ಸಂದರ್ಭದಲ್ಲಿ ಅಪ್ಪ ಮಗನನ್ನು ಕರೆದು ತಮ್ಮ ಮನೆಯ ಹೊರಗಡೆ ಬಂದು ಮನೆಯೊಳಗಡೆಯಿಂದ ಒಂದು ಬೆಡ್ಡನ್ನು ತಂದು ಮನೆಯ ಗ್ರೌಂಡ್ ಫ್ಲೋರಿಗೆ ಹಾಕ್ದ. ಹೊರಗಡೆಗೆ ಒಂದು ಬೆಡ್ಡನ್ನು ಹಾಕಿ ಮಗನನ್ನು ಕರ್ಕೊಂಡು ಫಸ್ಟ್ ಫ್ಲೋರಿಗೆ ಹೋಗಿ ಫಸ್ಟ್ ಫ್ಲೋರಲ್ಲಿ ನಿಲ್ತದ್ದ ಮಗನ ಹತ್ರ ಹೇಳ್ದ, ಅಪ್ಪ ನೀನು ಮೇಲಿಂದ ಬೆಡ್ ಮೇಲೆ ಹಾರು. ಮಗ ಮೇಲೆ ಕೆಳಗೆ ನೋಡ್ದ, ಆಳ ಇದೆ, ಕೆಳಗಡೆ ಬೀಳ್ಬೋದು, ಕಾಲು ಮುರಿಬೋದು. ಈ ಸಂದರ್ಭದಲ್ಲಿ ಅಪ್ಪನ ಮುಖವನ್ನು ನೋಡ್ತಾ ಇರುವಾಗ ಅಪ್ಪ ಹೇಳ್ದ, ನೋಡು ಮಗನೇ, ಇದು ನಿನ್ನ ಅಪ್ಪ ಹೇಳ್ತಾ ಇರೋದು, ನನ್ನನ್ನು ನಂಬು, ನೀನು ಹಾರು ಅಂದ. ಮಗ ಮೇಲಿಂದ ಹಾರಿ ಕೆಳಗಡೆ ಬರ್ತಾ ಇರುವಾಗ ಅಪ್ಪ ಈ ಬೆಡ್ಡನ್ನು ಎತ್ಕೊಂಡು ಓಡ್ಬಿಟ್ಟ. ಮಗ ಸಿಮೆಂಟ್ ಮೇಲೆ ಬಿದ್ದು ಕೈ ಮುರಿದಿದ, ಕಾಲು ಮುರಿದಿದ, ಸೊಂಟ ಮುರಿದಿದ ಅಂತ ನೋವಿನಿಂದ ನರಳುತ್ತಿರುವಾಗ ಅಪ್ಪನ ಮುಖವನ್ನು ನೋಡಿ ಕೇಳಿದ, ಏನಪ್ಪ ನಿನ್ನ ಅಪ್ಪನ ಈ ರೀತಿ ಮೋಸ ಮಾಡುವ ಅಪ್ಪನನ್ನು ನಾನು ಎಲ್ಲೂ ನೋಡಲಿಲ್ಲ ಅಂತ ಹೇಳ್ತಾ ಇರುವಾಗ ಈ ಅಪ್ಪ ಹೇಳ್ದ, ನೋಡು ಮಗನೇ, ಇದು ಬಿಸ್ನೆಸ್ನ ಮೊದಲನೇ ಪಾಠ, ನಿನ್ನ ಅಪ್ಪನನ್ನು ಕೂಡ ನಂಬಬೇಡ ಅಂದ. ಹೀಗೆ ನಂಬಬಾರದು ಅಂತ ನಾವು ಹೇಳುವಂಥ ಲೋಕದಲ್ಲಿ ವಿಶ್ವಾಸದ ಹೊಸ ಮುಖವನ್ನು ನೀಡುತ್ತದೆ ದೇವರ ವಾಕ್ಯ. ಹಿಬ್ರಿಯರಿಗೆ ಬರೆದಂಥ ಪತ್ರ 11ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ನನ್ನ ಮುಂದೆ ನೀವು ಕುಳಿತಿದ್ದೀರಿ ಅಂತ ನಾನು ನಂಬಬೇಕಾಗಿಲ್ಲ. ನನ್ನ ಮುಂದೆ ಕುಳಿತಿರುವಂಥ ನಿಮ್ಮನ್ನು ನನಗೆ ನೋಡ್ಬೋದು, ಕಾಣ್ಬೋದು, ಮುಟ್ಟಬಹುದು, ಸ್ಪರ್ಶಿಸ್ಬೋದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಬಹುದು. ಆದರೆ ನಮ್ಮ ಜೀವನವೆಂಬುದು ಒಂದು ಮರಣದ ನಂತರ, ದೇವಾಲಯದ ಹೊರಗಡೆ 6 ಅಡಿ ಮಣ್ಣಿನ ನಂತರ ಊಳಿಟ್ಟಂಥ ಮನುಷ್ಯನಿಗೆ ಇನ್ನೊಂದು ಜೀವನವಿದೆ ಅಂತ ಹೇಳಿದಾಗ ನಾವು ನಂಬಬೇಕಾಗತ್ತೆ. ಯಾಕಂತೇಳಿದರೆ ನಂಬಲು ಸಾಧ್ಯವಿರುವಂಥವನು ಈ ಸತ್ಯವನ್ನು ತಿಳಿಸಿದ್ದಾನೆ. ಸ್ವರ್ಗದಲ್ಲಿ ಬಿಸಿಯೂಟ ಇದೆ, ನರಕದಲ್ಲಿ ಉರಿಯುವ ಬೆಂಕಿ ಇದೆ ಅಂತ ನಾವು ಯಾರೂ ಹೋಗಿ ನೋಡಿ ಬಂದವರಲ್ಲ ಪ್ರಿಯರೇ. ಆದರೆ ನಮಗೆ ವಿಶ್ವಾಸ, ಯಾಕಂತೇಳಿದರೆ ವಿಶ್ವಾಸಲು ಸಾಧ್ಯವಿರುವಂಥ, ವಿಶ್ವಾಸ ಇಡಲು ಸಾಧ್ಯವಿರುವಂಥ ಪ್ರಭು ಕ್ರಿಸ್ತರು ಇದನ್ನು ತಿಳಿಸಿದ್ದಾರೆ. ಯಾರ ಮೇಲೆ ನಮಗೆ ವಿಶ್ವಾಸ? ಅನುದಿನ ಜೀವನದಲ್ಲಿ ನುಡಿದಂತೆ ನಡೆಯುವವರ ಮೇಲೆ ವಿಶ್ವಾಸ. ಲೋಕದಲ್ಲಿ ಮಹಾತ್ಮ ಗಾಂಧಿಯವರ ಮೇಲೆ ಜನರಿಗೆ ವಿಶ್ವಾಸ ಇತ್ತು, ಯಾಕಂದರೆ ನುಡಿದಂತೆ ನಡೆದರು.
ಮದರ್ ತೆರೆಸಾರವರ ಮೇಲೆ ವಿಶ್ವಾಸವಿತ್ತು. ಯಾಕೆಂದರೆ ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಲೋಕದ ಆರಂಭದಲ್ಲಿ ತ್ರಿಯೇಕ ದೇವರಲ್ಲೊಬ್ಬರಾದ ಪಿತದೇವರು ಲೋಕವನ್ನು ಸೃಷ್ಟಿಸಿದಾಗ ಅಂಧಕಾರದಲ್ಲಿ ಬೆಳಕುಂಟಾಗಲಿ ಎಂದಾಗ ಬೆಳಕುಂಟಾಯಿತು, ಸೂರ್ಯನುಂಟಾಗಲಿ ಎಂದಾಗ ಸೂರ್ಯ ಉಂಟಾಯಿತು. ಎಲ್ಲವನ್ನು ಸೃಷ್ಟಿ ಮಾಡಿದಂತಹ ದೇವರು ತಮ್ಮ ಏಕಮಾತ್ರ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ. ಆ ಯೇಸು ಕ್ರಿಸ್ತರು ಅಂಧನಾದ ಪ್ರತಿಯೊಬ್ಬನಿಗೆ ದೃಷ್ಟಿ ಬರಲಿ ಎಂದಾಗ ಅವನಿಗೆ ದೃಷ್ಟಿ ಬಂತು. ಮರಣ ಹೊಂದಿದಂತಹ ಲಾಸರನಿಗೆ 4ನೆಯ ದಿನ ಜೀವವನ್ನ ನೀಡಿದಂತಹ ದೇವರು, ಕುಷ್ಠರೋಗಿಗಳಿಗೆ ಸೌಖ್ಯವನ್ನ ನೀಡಿದಂತಹ ದೇವರು, ಅದೇ ದೇವರು ಕೊನೆಯ ಭೋಜನದ ಸಮಯದಲ್ಲಿ ಸಾಮಾನ್ಯ ರೊಟ್ಟಿಯನ್ನು ತೆಗೆದು ಶಿಷ್ಯರ ಮುಂದೆ ನಿಂತು ನುಡಿದರು, ಇದು ನನ್ನ ಶರೀರ ಬಂದಾಗ ಅದು ಶರೀರವಾಗಿ ಮಾರ್ಪಟ್ಟಿತು, ಇದು ನನ್ನ ರಕ್ತ ಬಂದಾಗ ಅದು ರಕ್ತವಾಗಿ ಮಾರ್ಪಟ್ಟಿತು. ಅದೇ ಕ್ರಿಸ್ತರು ನುಡಿಯುತ್ತಿದ್ದಾರೆ, ಸ್ವರ್ಗವೂ ಇದೆ, ನರಕವಿದೆ ಎಂಬುದಾಗಿ. 30ನೇ ವಯಸ್ಸಿನಲ್ಲಿ ಪ್ರಭು ಕ್ರಿಸ್ತರು ಒಂದು ಬೆಟ್ಟವನ್ನು ಹತ್ತಿ ನುಡಿದರು. 30ನೇ ವಯಸ್ಸಿನಲ್ಲಿ ನಿನ್ನ ಒಂದು ಕೆನ್ನೆಗೆ ಒಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ತೋರಿಸು, ನಿನ್ನನ್ನು ದ್ವೇಷಿಸುವವನನ್ನು ಪ್ರೀತಿಸು ಎಂದು ಪ್ರಭು ಕ್ರಿಸ್ತರು 30ನೇ ವಯಸ್ಸಿನಲ್ಲಿ ಒಂದು ಬೆಟ್ಟವನ್ನು ಹತ್ತಿ ನುಡಿದರು. ಅದೇ ಕ್ರಿಸ್ತನು 33ನೇ ವಯಸ್ಸಿನಲ್ಲಿ ಇನ್ನೊಂದು ಬೆಟ್ಟವನ್ನು ಹತ್ತಿ ನುಡಿದರು, ತಂದೆಯೇ, ಇವರು ಮಾಡುವುದೇನೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿ ಎಂದು ಪ್ರಭು ಕ್ರಿಸ್ತರು ಶಿಲುಬೆ ಎಂದು ಪ್ರಾರ್ಥಿಸಿದಾಗ ಸಂತ ಪೌಲನು ನುಡಿಯುತ್ತಿದ್ದಾರೆ, ಕರ್ತರಾದ ಯೇಸುವಿನ ವಾಕ್ಯವು ವಿಶ್ವಾಸಯೋಗ್ಯವಾಗಿದೆ. ಕರ್ತರಾದ ಯೇಸುವಿನ ವಾಕ್ಯವು ವಿಶ್ವಾಸಯೋಗ್ಯವಾಗಿದೆ. ಯಾಕಂತೇಳಿದರೆ ಅವನು ನುಡಿದಂತೆ ನಡೆದನು, ಅವನು ನುಡಿದಿದ್ದೆಲ್ಲವೂ ಸತ್ಯವಾಗಿ ಲೋಕದಲ್ಲಿ ಮಾರ್ಪಟ್ಟ ಕಾರಣ ಅದನ್ನು ನೋಡಿ ವಿಶ್ವಾಸಿಸಿದಂಥ ಸಂತ ಪೌಲನು ನುಡಿಯುತ್ತಿದ್ದಾರೆ, ಕರ್ತರಾದ ಯೇಸುವಿನ ವಾಕ್ಯವು ವಿಶ್ವಾಸಯೋಗ್ಯವಾದದ್ದು. ಕೊನೆಯ ಭೋಜನದ ಸಮಯದಲ್ಲಿ ಅವರು ರೊಟ್ಟಿಯನ್ನು ತೆಗೆದು, ಇದು ನನ್ನ ಶರೀರ ಬಂದಾಗ ಶರೀರವಾಯಿತು, ಇದು ರಕ್ತ ಬಂದಾಗ ದ್ರಾಕ್ಷಾರಸವು ರಕ್ತವಾಗಿ ಮಾರ್ಪಟ್ಟಿತು. ಪ್ರಿಯರೇ, ಆ ಕ್ರಿಸ್ತನಲ್ಲಿ ವಿಶ್ವಾಸ ಇಡುವವರು ನಾವೆಲ್ಲರೂ. ಒಮ್ಮೆ ಒಬ್ಬಳು ಮಗಳು ತಾಯಿ ಹತ್ರ ಹೇಳಿದ್ಲಂತೆ, ಅಮ್ಮ, ನೀನು ತೋರಿಸಿದಂಥ ಹುಡುಗನನ್ನು ಮದುವೆ ಆಗಕ್ಕೆ ನನಗೆ ಇಷ್ಟ ಇಲ್ಲ. ತಾಯಿ ಕೇಳಿದ್ಲಂತೆ, ಯಾಕೆ ಮಗಳೇ, ನಾನು ತೋರಿಸಿದಂಥ ಹುಡುಗನನ್ನು ಮದುವೆ ಆಗಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ಕೇಳಿದಾಗ ಹುಡುಗಿ ಹೇಳಿದ್ಲಂತೆ, ಅಮ್ಮ, ನಾನು ಆ ಹುಡುಗನನ್ನು ಭೇಟಿ ಮಾಡಿದೆ, ನೀನು ತೋರಿಸಿಕೊಟ್ಟದ್ದ ಹುಡುಗ ಹೇಳ್ತಾ ಇದ್ದಾನೆ, ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ, ನಮಗೆ ಯಾವ ಪಾಪ ಬೇಕಿದ್ರೂ ಮಾಡ್ಬೋದಂತೆ. ತಕ್ಷಣ ತಾಯಿ ಮಗಳಿಗೆ ಹೇಳಿದ್ಲಂತೆ, ಮಗಳೇ, ನೀನೇನು ಭಯಪಡಬೇಡ, ನಿನ್ನನ್ನು ಮದುವೆಯಾಗಿ 6 ತಿಂಗಳಲ್ಲಿ ಅವನಿಗೆ ಗೊತ್ತಾಗತ್ತೆ ನರಕ ಇದೆ ಅಂತ. ಆಮೇಲೆ ಅವನೊಂದು ಕಡೆ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸ್ವರ್ಗ ಇರಬಹುದು, ಸ್ವರ್ಗ ಬರಬಹುದು ಎಂಬುದಾಗಿ. ಈ ರೀತಿ ಸ್ವರ್ಗವಿದೆಯಾ ನರಕವಿದೆಯಾ ಎಂದು ಸಂಶಯ ಇಟ್ಟು ಬದುಕುವಂಥವರು ನಾವೆಲ್ಲರೂ. ಅನುದಿನ ಜೀವನದಲ್ಲಿ ಪ್ರಿಯರೇ, ನಾವು ಯಾರಲ್ಲೆಲ್ಲ ವಿಶ್ವಾಸ ಇಡ್ತೀವಿ? ಗಾಡಿ ಓಡಿಸುವಂಥ ಡ್ರೈವರ್ ಮೇಲೆ ವಿಶ್ವಾಸ. ಈಗಿನ ಕಾಲದಲ್ಲಿ ಮಕ್ಕಳಿಗಾದರೆ ಅಪ್ಪ ಅಮ್ಮನಕ್ಕಿಂತ ಶಾಲೆಗೆ ಕರ್ಕೊಂಡು ಹೋಗುವಂಥ ಡ್ರೈವರ್ ಮೇಲೆ ಬಹಳಷ್ಟು ವ್ಯತ್ಯಾಸ. ಬಾ ಮಗ, ಕೂತ್ಕೊಳ್ಳು ಮಗ, ಲಗೇಜ್ ಕೊಡು ಮಗ, ನನ್ನ ಲ್ಯಾಪ್ ಮೇಲೆ ಕೂತ್ಕೊಳ್ಳು ಮಗ ಅಂತ ಅಡ್ಜಸ್ಟ್ ಮಾಡೋಂಥ ಡ್ರೈವರ್ ಮೇಲೆ ಬಹಳಷ್ಟು ವಿಶ್ವಾಸ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಂಥ ಅಂಕಲಿಗೆ 100 ವಿಶ್ವಾಸ. KSRTC ಬಸ್ಸಿಗೆ ಕೈ ತೋರಿಸಿದರೆ ಈ ಡ್ರೈವರ್ ನನ್ನನ್ನು ನಾನು ಮುಟ್ಟಬೇಕಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಎಂಬ ವಿಶ್ವಾಸ, ಡ್ರೈವರ್ ಮೇಲೆ ವಿಶ್ವಾಸ. ಪರೀಕ್ಷೆ ಚಿಕಿತ್ಸೆಗಾಗಿ ಪರೀಕ್ಷೆ ಮಾಡುವಂಥ ಡಾಕ್ಟರ್ ಮೇಲೆ ವಿಶ್ವಾಸ. BP ಶುಗರ್ ಎಲ್ಲ ಮೀಟರ್ ಮೇಲೆ ಹತ್ತಿ ನಿಂತಂಥ ಅಂಕಲ್ ಡಾಕ್ಟರ್ ಹತ್ರ ಹೋದಾಗ 2 ಸಲ ಎಳೀರಿ ಅಂತ ಸ್ಟೆಥೋಸ್ಕೋಪ್ ಹಿಡಿದು ಮುಂದೆ ಪ್ರೆಸ್ ಮಾಡಿ 2 ಸಲ, ಹಿಂದೆ ಪ್ರೆಸ್ ಮಾಡಿ 2 ಸಲ ಶ್ವಾಸ ತಗೊಳ್ಳಿ ಅಂತೇಳಿ ಏನೇನೋ ಕೊಡುವಂಥ ಬರೆಯುವಂಥ ಗುಳಿಗೆಯ ಮೇಲೆ ಅಪ್ಪನಿಗೆ ವಿಶ್ವಾಸ, ಅಂಕಲಿಗೆ ವಿಶ್ವಾಸ, ಆಂಟಿಗೆ ವಿಶ್ವಾಸ. ಮಂಗಳೂರಿನಲ್ಲಿ ಇರುವಂಥ ಹುಡುಗಿಯನ್ನು ಶಿವಮೊಗ್ಗಕ್ಕೆ ಮದುವೆ ಮಾಡಿ ಕೊಟ್ಟಾಗ ಮಂಗಳೂರಿನ ಅಪ್ಪನಿಗೆ ವಿಶ್ವಾಸ. ಶಿವಮೊಗ್ಗದಲ್ಲಿ ಇರುವಂಥ ಈ ಹುಡುಗ, ಅವನ ಮನೆಯವರು ಇವಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಎಂಬ ವಿಶ್ವಾಸ. ಸಿಟ್ಟು ಬಂದಂಥ ಯಜಮಾನ ಅಥವಾ ಅಪ್ಪ ಮನೆಯಲ್ಲಿ ಹೆಂಡತಿಗೆ ಕೆಲವೊಮ್ಮೆ ಹೇಳ್ತಾನೆ, ಏ ಸೈತಾನನೇ, ನಿನ್ನನ್ನು ಒದ್ದು ಬಿಡ್ತೀನಿ ಅಂತ ಹೇಳ್ತಾನೆ. ಆದರೆ ಬೆಳಗ್ಗಿಂದ ಸಂಜೆವರೆಗೆ ಕೆಲಸ ಮಾಡಿ ಮನೆಗೆ ಬಂದು ಒಟ್ಟಾಗಿ ಊಟ ಮಾಡಿ ಪ್ರೀತಿ ವಾತ್ಸಲ್ಯದಿಂದ ಒಟ್ಟೊಟ್ಟಿಗೆ ಪ್ರೀತಿಯಿಂದ ಒಟ್ಟಿಗೆ ಮಲಗುವಂಥ ವ್ಯಕ್ತಿಗಳು ಹೆಂಡತಿ ಮಧ್ಯರಾತ್ರಿಯಲ್ಲಿ ಎದ್ದು ನೋಡಲ್ಲ. 8 ಗಂಟೆಗೆ ತುಳಿತಾನ, 9 ಗಂಟೆಗೆ ತುಳಿತಾನ, ಅಥವಾ 12 ಗಂಟೆಗೆ ತುಳಿತಾನ ಅಂತ ಅವಳಿಗೆ ಅವನ ಮೇಲೆ ವಿಶ್ವಾಸ. ಕೆಲವೊಮ್ಮೆ ಸಿಟ್ಟು ಬಂದಂಥ ಹೆಂಡತಿ ಹೇಳ್ತಾಳೆ, ನನ್ನನ್ನು ತುಳಿದ್ರೆ ನಿನಗೆ ನಾನು ಪಾಯ್ಸನ್ ಕೊಡ್ತೀನಿ ಅಂತಾಳೆ.
ಆದರೂ ಕೂಡ ರಾತ್ರಿ ಹೊತ್ತು ಮನೆಗೆ ಬಂದು ಒಂದು ಕಡೆಯಿಂದ ಗಂಜಿ ಚಟ್ನಿ ಅಥವಾ ಅನ್ನ ಸಾಂಬಾರು ಅಥವಾ ಚಪಾತಿ ಪಲ್ಯ ತಿಂತಾ ಇರುವಾಗ ಇವನು ಈ ಕಡೆ ಪಾಯ್ಸನ್ ಹಾಕಿದ್ದಾಳ, ಆ ಕಡೆ ಪಾಯ್ಸನ್ ಹಾಕಿದ್ದಾಳ ಅಂತ ಸಂಶಯ ಮಾಡಲ್ಲ ಪ್ರಿಯರೇ. ಜೀವನ ಎಂಬುದು ವಿಶ್ವಾಸದ ಮೇಲೆ ಕಟ್ಟಲ್ಪಟ್ಟಿರುವಂಥ ಜೀವನ. ಆದರೆ ಅರ್ಥ ಮಾಡಿಕೊಳ್ಳಿ, ಎಷ್ಟು ಶ್ರೇಷ್ಠನಾದಂಥ ವೈದ್ಯನ ಕೈಯಲ್ಲೂ ರೋಗಿ ಸಾಯುವ ಸಾಧ್ಯತೆ ಇದೆ. ಎಷ್ಟು ಶ್ರೇಷ್ಠನಾದಂಥ ಡ್ರೈವರಿಗೂ ಆಕ್ಸಿಡೆಂಟ್ ಬರುವಂಥ ಸಾಧ್ಯತೆಗಳಿವೆ. ಆದರೆ ಪ್ರಿಯರೇ ಅರ್ಥ ಮಾಡಿಕೊಳ್ಳಿ, ಮಾರ್ಕನ ಶುಭ ಸಂದೇಶ 13ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶಗಳು ಗತಿಸಿ ಹೋದರೂ ಕೂಡ ನನ್ನ ವಾಕ್ಯ ಮಾತ್ರ ಎಂದು ಅಳಿಯದೆ ಉಳಿಯುವುದು ಎಂಬುದಾಗಿ. ಅಂಥ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಬದುಕುವವರು ನಾವು. ಕ್ರಿಸ್ತನು ಯಾವತ್ತೂ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರ ಜೀವನದಲ್ಲಿ ಎಂದು ತಪ್ಪುಗಳು ಬರುವುದಿಲ್ಲ ಪ್ರಿಯರೇ. ತಪ್ಪುಗಳು ಬಂದರೂ ಕೂಡ, ಮಿಸ್ಟೇಕ್ಗಳು ಬಂದರೂ ಕೂಡ ದೇವರ ವಾಕ್ಯ ನಮಗೆ ಪರಿಪಾಲನೆಯಾಗಿ ಕೈ ಹಿಡಿದು ನಡೆಸುವಂತಹ ನಿಮಿಷಗಳಾಗಿ ಮಾರ್ಪಡುತ್ತೆ. ಮಲಯಾಳದಲ್ಲೊಂದು ಗಾದೆ ಮಾತಿದೆ, ಯೇಸುವಿಲಾಣಂದೆ ವಿಶ್ವಾಸಂ ಕೀಶೆಯಿಲಾಣಂದೆ ಆಶ್ವಾಸಂ. ಈಗಿನ ಕಾಲದಲ್ಲಿ ನಮ್ಮ ವಿಶ್ವಾಸ ಹೇಗಿದೆ ಅಂತ ಹೇಳಿದರೆ, ನಮಗೆಲ್ಲ ವಿಶ್ವಾಸ ಆಲೆಲಿಯಾ ಪ್ರೈಸ್ ದ ಲಾರ್ಡ್ ಕೀಸೆ ಫುಲ್ ಆಗಿದ್ರೆ. ಇದಕ್ಕಾಗಿ ಮಲಯಾಳದಲ್ಲಿ ಇನ್ನೊಂದು ಗಾದೆ ಮಾತಿದೆ, ಕ್ರಿಸ್ತ್ಯಾನಿಯ ಒಂದು ಚೊರಿഞ്ഞാൽ ಅಜ್ಞಾನಿಯ ಮನಸ್ಸಿಲಾಕುಂ. ಇದರ ಅರ್ಥ, ಕ್ರೈಸ್ತವನನ್ನು ಒಮ್ಮೆ ಕೆರೆದರೆ ಅವನಲ್ಲಿರುವಂಥ ವಿಶ್ವಾಸದ ಅಜ್ಞಾನವನ್ನು ತಿಳಿಯಲು ಸಾಧ್ಯ. ಇದರ ಅರ್ಥ ಒಂದೇ, ಸಂಸ್ಕಾರಗಳಲ್ಲಿ ಭಾಗವಹಿಸುವಂತಹ ಕ್ರೈಸ್ತನು, ವಿಶ್ವಾಸಭರಿತ ಜೀವನವನ್ನು ನಡೆಸುವಂಥ ಕ್ರೈಸ್ತನು, ಧ್ಯಾನ ಕೂಟಗಳಲ್ಲಿ ಭಾಗವಹಿಸುವಂಥ ಕ್ರೈಸ್ತನು, ಉಪವಾಸ ಪ್ರಾರ್ಥನೆ ಮಾಡುವಂಥವನು, ಒಂದು ರೋಗ, ಒಂದು ಬಿಸ್ನೆಸ್ ಲಾಸ್, ಒಂದು ಸಂಕಟ, ಒಂದು ದುಃಖ ಜೀವನದಲ್ಲಿ ಬಂದಾಗ ಎಲ್ಲವನ್ನ ಮರೆತು, ಎಲ್ಲವನ್ನ ತ್ಯಜಿಸಿ, ವಿಶ್ವಾಸ ಜೀವನವನ್ನು ತ್ಯಜಿಸಿ ಬದುಕುವಂಥ ಸತ್ಯವನ್ನು ನಾವು ನೋಡಲು ಸಾಧ್ಯ ಪ್ರಿಯರೇ. ಅಂಥ ಒಂದು ಜೀವನವಲ್ಲ ನಮ್ಮ ಜೀವನ ಎಂಬುದನ್ನು ಮರೆಯದಿರಿ. ನಮ್ಮ ಜೀವನವೆಂಬುದು ಕ್ರಿಸ್ತನಲ್ಲಿ ವಿಶ್ವಾಸ ಇರಿಸಿ ಮುಂದೆ ಸಾಗುವಾಗ ವಿಶ್ವಾಸದ ಫಲವು ನಮ್ಮ ಕುಟುಂಬದಲ್ಲಿ ಕಾಣುವಂಥ ಅದ್ಭುತಗಳನ್ನು ನಾವು ಮಾಡುತ್ತೇವೆ ಪ್ರಿಯರೇ. ಅಂಥ ಒಂದು ಅದ್ಭುತ ತುಂಬಿದಂಥ ಜೀವನವನ್ನು ನಡೆಸಲು ಕರೆಯಲ್ಪಟ್ಟವರು ನಾವು ಪ್ರಿಯರೇ. ನಂಬಿಕೆ ಉಳ್ಳವರೆಂದು ಕರೆಯಲ್ಪಡುವ ನಾವು ಕೆಲವೊಮ್ಮೆ ಮೂಢನಂಬಿಕೆಗೆ ಒಳಗಾಗಿರ್ತೀವಿ. ಆ ದಿನ, ಆ ಕಾಲ, ಈ ಕಾಲ, ಅದು ಅಡ್ಡ ಬಂತು, ಇದು ಅಡ್ಡ ಬಂತು ಎಂಬ ಮೂಢನಂಬಿಕೆಗಳಿಂದ ಕಟ್ಟಲ್ಪಟ್ಟಂಥ ಜೀವನ ಕೆಲವೊಮ್ಮೆ ಆಗತ್ತೆ. ಕ್ರೈಸ್ತವನಿಗೆ ಇರುವಂಥ ಕಾಲ ಒಂದೇ, ರಾಹು ಕಾಲ ಅಲ್ಲ, ಆ ಕಾಲ ಅಲ್ಲ, ಮಳೆಗಾಲ ಅಲ್ಲ, ಬೇಸಿಗೆ ಕಾಲ ಅಲ್ಲ. ನಮಗಿರುವಂಥ ಒಂದೇ ಒಂದು ಕಾಲವೆಂದರೆ ಇಮ್ಮಾನುವೇಲ್, ದೇವರು ನಮ್ಮೊಂದಿಗೆ ಇರುವಂಥ ಕಾಲ. ಒಮ್ಮೆ 3 ಸ್ನೇಹಿತರು ಒಟ್ಟಾಗಿ ಸೇರಿದರಂತೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವುದಕ್ಕಾಗಿ. ಮೊದಲನೇವ ಹೇಳಿದನಂತೆ, ನಮ್ಮ ಹನಿಮೂನ್ ಡೇಸಲ್ಲಿ ನೋಡಪ್ಪ, ನಾನು ನನ್ನ ಹೆಂಡತಿ ಒಂದು ಸಿನಿಮಾ ನೋಡಿದೆ, ಸಿನಿಮಾದ ಹೆಸರು ಅವಳಿ ಜವಳಿಗಳ ತಂದೆ. ಕಳೆದ ತಿಂಗಳು 15ನೇ ತಾರೀಕು ನನ್ನ ಹೆಂಡತಿ ಡೆಲಿವರಿ. ನೋಡಪ್ಪ, ಹೇಳಿದಾಗೇ ಆಯಿತು, ನನಗಿಬ್ಬರು ಮಕ್ಕಳಂದ. ತಕ್ಷಣ ಎರಡನೇವ ಹೇಳ್ದ, ನೋಡಪ್ಪ, ಹನಿಮೂನ್ ಡೇಸಲ್ಲಿ ನಾವು ಒಂದು ಮೂವಿ ನೋಡಿದೆವು, 3 ಪುಷ್ಪಗಳು. ಅದೇ ರೀತಿ ನಮಗೂ ಆಯ್ತಪ್ಪ ಅಂದ. ಏನು? ಕಳೆದ ತಿಂಗಳು 10ನೇ ತಾರೀಕು ನನ್ನ ಹೆಂಡತಿ ಡೆಲಿವರಿ, 3 ಮಕ್ಕಳಂದ. ತಕ್ಷಣ 3ನೇ ಅವ ತಲೆ ತಿರುಗಿ ಕೆಳಗಡೆ ಬಿದ್ದ. ಇವನನ್ನು ಎಬ್ಬಿಸಿ ತಲೆಗೆ ನೀರು ಹಾಕಿ ಎಲ್ಲರೂ ನಿನಗೇನಾಯ್ತಪ್ಪ ಅಂತ ಕೇಳಿದಾಗ ಅವ ಹೇಳಿದನಂತೆ, ಬರುವ ತಿಂಗಳು 15ನೇ ತಾರೀಕು ನನ್ನ ಹೆಂಡತಿ ಡೆಲಿವರಿ, ಸಂಭವಿಸ್ಲಿಕ್ಕೆ ಹೋಗುವುದನ್ನು ನೆನೆಸ್ಕೊಂಡಾಗ ಭಯ ಆಗ್ತಾ ಇದೆ ಅಂದನಂತೆ. ಏನಪ್ಪ ಅಂತ ಕೇಳಿದಾಗ ಹೇಳಿದನಂತೆ, ಹನಿಮೂನ್ ಡೇಸಲ್ಲಿ ನಾವು ಒಂದು ಮೂವಿ ನೋಡಿದೆವು, ಹಾಲಿಬಾಬಾ ಮತ್ತು 41 ಕಳ್ಳರು. ಪ್ರಿಯರೇ, ಕ್ರೈಸ್ತ ಜೀವನ ಎಂಬುದು ಸಿಕ್ಕಿಸುವಂಥ ವಿಶ್ವಾಸವಲ್ಲ, ಭರವಸೆ ನೀಡಿದಂಥ ದೇವರು ನಮ್ಮೊಂದಿಗಿದ್ದಾರೆ ಎಂಬ ಭರವಸೆಯಿಂದ ಮುಂದೆ ಸಾಗುವಾಗ ಕ್ರೈಸ್ತ ಜೀವನವು ವಿಶ್ವಾಸ ತುಂಬಿದಂಥ ಮಾರ್ಗವಾಗಿ ಮಾರ್ಪಡುವುದು. ಕಿರ್ಕೆಗಾರ್ಡ್ ಎಂಬ ಫಿಲಾಸಫರ್ ನುಡಿದಂಥ ನುಡಿ ಇದೆ, ಫೇತ್ ಈಸ್ ಎ ಲೀಪ್ ಇನ್ ಟು ಡಾರ್ಕ್ನೆಸ್. ಇದರ ಅರ್ಥ, ವಿಶ್ವಾಸ ಎಂಬುದು ಅಂಧಕಾರದ ಕಡೆಗೆ ಇರುವಂಥ ಜಿಗಿತ. ಈ ಜಿಗಿತದಲ್ಲಿ ಗೋಡೆಯ ಆ ಕಡೆ ಅಂಧಕಾರದಲ್ಲಿ ಏನಿದೆ ಎಂಬುದು ನನಗೆ ತಿಳಿಯದಿದ್ದರೂ ಕೂಡ ನಾನು ಜಿಗಿಯುತ್ತಾ ಇದ್ದಾನೆ. ಕಾರಣ ಒಂದೇ, 2 ಕರಗಳನ್ನು ಎತ್ತಿ ಹಿಡಿದು ನನ್ನನ್ನು ಪರಿಪಾಲಿಸುವಂಥ ದೇವರು ನನ್ನೊಂದಿಗಿದ್ದಾರೆ ಎಂಬ ಭರವಸೆ, ಎಂಬ ವಿಶ್ವಾಸ. ಪ್ರಿಯರೇ, ಅಂಥ
ವಿಶ್ವಾಸದಲ್ಲಿ ಬೆಳೆಯುವಂಥ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಪರಸ್ಪರ ವಿಶ್ವಾಸದಲ್ಲಿ ಕಟ್ಟಲ್ಪಟ್ಟಿರುವಂಥ ನಮ್ಮ ಜೀವನ, ತಂದೆ ತಾಯಿ ಸಹೋದರ ಸಹೋದರಿಯರು ಮಕ್ಕಳು ಮೊಮ್ಮಕ್ಕಳು, ಆದರೆ ಆ ಎಲ್ಲ ವಿಶ್ವಾಸಗಳ ಮಧ್ಯೆ ಕ್ರಿಸ್ತನಿಗೆ ಪ್ರಥಮ ಸ್ಥಾನ ಬಂದಾಗ ಕ್ರೈಸ್ತ ಜೀವನ, ಕ್ರೈಸ್ತ ಕುಟುಂಬ, ಕ್ರೈಸ್ತ ವ್ಯಕ್ತಿತ್ವ ಮಾರ್ಪಡುವುದು. ಅಂಥ ಒಂದು ಜೀವನ, ಅಂಥ ಒಂದು ಕುಟುಂಬ ಜೀವನಕ್ಕಾಗಿ ಒಂದು ನಿಮಿಷ ಪ್ರಾರ್ಥಿಸೋಣ ಪ್ರಿಯರೇ. ಪ್ರಭು ಯೇಸುವೆ, ನಜರೇತಿನ ಕುಟುಂಬವನ್ನು ಪವಿತ್ರ ಕುಟುಂಬವೆಂದು ಕರೆಯಲು ಕಾರಣ ಒಂದೇ ಆಗಿತ್ತು. ವಿಶ್ವಾಸ ತುಂಬಿದಂಥ ಮಾತೆ ಮರಿಯಮ್ಮ ಹಾಗೂ ಸಂತ ಜೋಸೆಫರ ಮಧ್ಯದಲ್ಲಿ ನೀವು ಬದುಕಿದ ಕಾರಣ ನಿಮ್ಮನ್ನು ನಮ್ಮ ಕುಟುಂಬದ ಮಧ್ಯದಲ್ಲಿರಿಸಿ ವಿಶ್ವಾಸ ತುಂಬಿದಂಥ ಕುಟುಂಬವಾಗಿ ನಮ್ಮ ಕುಟುಂಬವನ್ನು ಮಾರ್ಪಡಿಸಿರಿ. ಅನುದಿನ ಜೀವನದಲ್ಲಿ ಎಷ್ಟೊಂದು ಮೂಢನಂಬಿಕೆಗಳು ನಮ್ಮ ಜೀವನದ ಭಾಗವಾಗುವಾಗ ಪ್ರಭುವೇ, ನಮ್ಮ ಸ್ವರ ಒಂದೇ ಆಗಲಿ ನಿಮ್ಮ ಪವಿತ್ರ ನಾಮ, ನಮ್ಮ ನಡತೆ ಒಂದೇ ಆಗಲಿ ನಿಮ್ಮ ಪವಿತ್ರ ನಾಮ, ನಮ್ಮ ಜೀವನದ ಲಕ್ಷ್ಯ ಒಂದೇ ಆಗಲಿ ನಿಮ್ಮನ್ನು ಅನುಭವಿಸುವಂಥ ನಮ್ಮ ಜೀವನವಾಗಿ ಮಾರ್ಪಡಲಿ ಎಂದು ತ್ರಿಯೇಕ ದೇವರೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಆಮೇನ್.